ಮಧ್ಯಪ್ರದೇಶದ 19 ಧಾರ್ಮಿಕ ಮಹತ್ವದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಏಪ್ರಿಲ್ 1 ರಿಂದ ಮದ್ಯ ಮಾರಾಟ ಪೂರ್ಣ ನಿಲ್ಲಿಸಲಾಗಿದೆ. ಉಜ್ಜಯಿನಿ, ಓಂಕಾರೇಶ್ವರ, ಮಹೇಶ್ವರ್, ಮೈಹರ್ ಒಳಗೊಂಡು 19 ಸ್ಥಳಗಳಲ್ಲಿ ಸಂಪೂರ್ಣ ಪಾನ ನಿಷೇಧವನ್ನು ಮಧ್ಯಪ್ರದೇಶ ಸರ್ಕಾರವು ಇಂದು ಜಾರಿಗೊಳಿಸಿತ್ತು. ಅಮಲು ಮುಕ್ತ ಆಗಿಸುವಲ್ಲಿ ಇಂದಿನದು ಚಾರಿತ್ರಿಕ ಹೆಜ್ಜೆ ಎಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ವರ್ಣಿಸಿದ್ದಾರೆ. ಜನವರಿ 24ರಂದು ಮಾಹೇಶ್ವರ ನಗರದಲ್ಲಿ ನಡೆದ ಮಂತ್ರಿಮಂಡಲದ ಸಭೆಯಲ್ಲಿ ಧಾರ್ಮಿಕ ಸ್ಥಳದ ಪಾನ ನಿಷೇಧದ ಬಗೆಗೆ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಚಾರಿತ್ರಿಕ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೂ ಮಾಹೇಶ್ವರ ಪುರಾತನ ಮಾಹಿಷ್ಮತಿ ನಗರಕ್ಕೂ ಸಂಬಂಧ ಇದೆ. ಉಜ್ಜಯಿನಿ, ಓಂಕಾರೇಶ್ವರ, ಮಾಹೇಶ್ವರ, ಮಂಡಲೇಶ್ವರ, ಓರ್ಚಾ, ಮೈಹರ್, ಚಿತ್ರಕೂಟ, ದಾತಿಯಾ, ಪನ್ನಾ, ಮಾಂಡ್ಲಾ, ಮುಲ್ತಾಯ್, ಮಂಡಸೂರ್, ಅಮರಕಂಟಕ್ ನಗರಗಳು ಇದರಲ್ಲಿ ಸೇರಿವೆ. ಹಾಗೆಯೇ ಸಲ್ಕನ್ಪುರ, ಕುಂದಲಪುರ, ಬಂದಕ್ಪುರ, ಚಾರ್ಮನ್ ಕಲನ್, ಭಾರ್ಮನ್ ಕುರ್ದ್, ಲಿಂಗಾ ಈ ಗ್ರಾಮ ಪಂಚಾಯತ್ ಪ್ರದೇಶಗಳು ಮದ್ಯ ಮಾರಾಟ ನಿಷೇಧಕ್ಕೆ ಒಳಗಾದ ಪ್ರದೇಶಗಳಾಗಿವೆ. Pull up the flakes and I take it on gear. Pull up the hands and I feel more beer. I dig a don. I sick a don. Take it on the row and the show and the pull up the flakes and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.